ನಾನು ಪುತ್ತೂರಿನ ಪುತ್ತೂರು ಕ್ಷೇತ್ರದ ಒಂದು ಪ್ರಬಲ ಆಕಾಂಕ್ಷಿ. ನಾನು ಇದಕ್ಕೆ 3ನೇ ಬಾರಿ ಕೇಳ್ತಾ ಇರೋದು ಟಿಕೆಟನ್ನು ಪುತ್ತೂರಿನಿಂದ. ಸೊ ಇದಕ್ಕೆ ನಾನು ಪೂರ್ವಭಾವಿ ಸಿದ್ಧತೆ ಅಂದರೆ ನಾವು ಒಂದು ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸಬೇಕಾದ್ರೆ ನಾವು ಜನರ ಹತ್ರ ಹೋಗಬೇಕು, ಬೂತ್ ಮಟ್ಟಕ್ಕೆ ಹೋಗಬೇಕು, ಕ್ಷೇತ್ರದಲ್ಲೆಲ್ಲ ಓಡಾಡಬೇಕು, ಜನರ ಪರವಾಗಿ ಇರುವಂತಹ ಕೆಲಸಗಳನ್ನು, ಜನರಿಗೆ ಬೇಕಾದಂತಹ ಕೆಲಸಗಳ ಅವಶ್ಯಕತೆ ಇರುವಂಥ ಕೆಲಸಗಳನ್ನ ಮಾಡಬೇಕು. ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಿಕೊಂಡು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನಾನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಮೂಲತಃ ಸುಳ್ಯದವಳು. ನೀವು ಹೇಳಿದಾಗೇ ಸುಳ್ಯ ಮೀಸಲಾತಿ ಕ್ಷೇತ್ರ. ನಾನು ಏನು ಪ್ರಪ್ರಥಮವಾಗಿ ನಾನು ಕೇಳ್ತಾ ಇಲ್ಲ, ಅಂದರೆ ಪುತ್ತೂರಿನಲ್ಲಿ ಅವಕಾಶ ಕೊಡಿ ಅಂತ ಹೇಳಿ. ಯಾಕೆ ಅಂತಂದರೆ ಇದಕ್ಕೆ ಮೊದಲು ಅನೇಕ ಒಂದು ನಿದರ್ಶನಗಳಿದ್ದಾವೆ, ಇತಿಹಾಸ ಇದೆ. ಸುಳ್ಯದಿಂದ ಪುತ್ತೂರಿನಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಈಗ ಒಂದು 40 ವರ್ಷಗಳ ಹಿಂದೆ ನಾವು ಅವಲೋಕನವನ್ನು ಮಾಡಿದರೆ ಕೆ.ವಿ. ವೆಂಕಟರಮಣ ಗೌಡ್ರಿರ್ಬೋದು, ಸುಳ್ಯದವರು, ನನ್ನ ಗುತ್ತಿಗಾರ ಜಿಲ್ಲಾ ಪಂಚಾಯತ್ ಕ್ಷೇತ್ರದವರೇ ಹಿರಿಯವರು, ಆಮೇಲೆ ಸುಬ್ರಹ್ಮಣ್ಯ ಗೌಡ್ರಿರ್ಬೋದು, ಇವರೆಲ್ಲ ಸುಳ್ಯದವರು ಮೂಲತಃ. ಅವರು ಪುತ್ತೂರಿನಲ್ಲಿ ಶಾಸಕರಾಗಿದ್ದಾರೆ. ಹಾಗಾಗಿ ನಮಗೆ ಸುಳ್ಯದಲ್ಲಿ ಮೀಸಲಾತಿ ಇರುವ ಕಾರಣ ಪುತ್ತೂರಿನಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇರುವ ಕಾರಣ ಒಕ್ಕಲಿಗ ಸಮುದಾಯದವರು ಹೆಚ್ಚು ಇದ್ದಾರೆ, ಮೆಜಾರಿಟಿ ವೋಟರ್ಸ್ ಇದ್ದಾರೆ. ಸೊ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ 3 ಕ್ಷೇತ್ರವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸಮುದಾಯದವರು ಸಮುದಾಯದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣ ನಮ್ಮ ಸಮುದಾಯದವರಿಗೆ ಈ ಬಾರಿ ಪುತ್ತೂರಿನಲ್ಲಿ ಕೊಡಿ ಅಂತ ಹೇಳಿ ನಾನು ಪುತ್ತೂರನ್ನು ಕೇಳ್ತಾ ಇದ್ದೀನಿ. ಖಂಡಿತ. ಏಕೆ ಅಂತಂದರೆ ಇವತ್ತು ಒಂದು ಕ್ಷೇತ್ರ ಇರ್ಬೋದು, ಒಂದು ಗ್ರಾಮ ಇರ್ಬೋದು, ಇವತ್ತು ಹಳ್ಳಿಗಳಿಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯಗಳು, ಸೇತುವೆ, ರಸ್ತೆಗಳು, ನೀರಿನ ವ್ಯವಸ್ಥೆ, ದೀಪ, ಇದೆಲ್ಲ ಮೂಲಭೂತ ಸೌಕರ್ಯಗಳು. ಇವುಗಳನ್ನು ನಾನು ಸಮಾಜ ಕಲ್ಯಾಣ ಮಂಡಳಿಯ ಅಧ್ಯಕ್ಷೆಯಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಇತ್ತು. ಜಿಲ್ಲೆಯಲ್ಲಿ ರಮನಾಥ್ ರೈ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಸುಳ್ಯ ಕ್ಷೇತ್ರಕ್ಕೆ ಬಹಳ ಒಂದು ಅಭಿವೃದ್ಧಿ ಹಿಂದುಳಿದ ಕ್ಷೇತ್ರ ಅಂತಲೇ ಹೇಳಬೇಕು. ಈಗಲೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗಿಲ್ಲ, ಮೂಲಭೂತ ಸೌಕರ್ಯಗಳೆಲ್ಲ ಕಡೆ ಇರಲಿಲ್ಲ, ಈಗಲೂ ಇಲ್ಲ. ಅಂಥ ಸಂದರ್ಭದಲ್ಲಿ ಜನರು ನನ್ನ ಹತ್ರ ಸೇತುವೆ ಆಗಬೇಕು, ರಸ್ತೆ ಇಲ್ಲ, ಶಾಲೆಗಳಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಜನರು ನನ್ನ ಹತ್ರ ಬಂದಾಗ ನನ್ನ ಮಂಡಳಿಗೆ ಸಂಬಂಧ ಅಲ್ಲದ್ದು, ರಸ್ತೆ ಸೇತುವೆ ಯಾವುದೇ ಇರ್ಬೋದು, ಸಂಬಂಧ ಅಲ್ಲದ್ದನ್ನು ನಾನು ಸುಳ್ಯದ ಜನತೆಗೆ, ಸುಳ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ. ನಿಮಗೂ ಗೊತ್ತಿರ್ಬೋದು, ಉದಾಹರಣೆ ಅರಂಬೂರು, ಆಲೆಟ್ಟಿ ಗ್ರಾಮದಲ್ಲಿ ಅರಂಬೂರು ಸೇತುವೆ 5 ಕೋಟಿ. ಸನ್ಮಾನ್ಯ ಮಹದೇವಪ್ಪನವರು PWD ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 5 ಕೋಟಿ ಅನುದಾನವನ್ನು ಸೇತುವೆಗೆ ಕೊಟ್ಟಿದ್ದರು. ಸನ್ಮಾನ್ಯ DV ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೂ ಆ ಸೇತುವೆಯನ್ನು ಮಾಡಿರಲಿಲ್ಲ. ಇವತ್ತು ಆ ಸೇತುವೆ ಜನರಿಗೆ ಬಹಳಷ್ಟು ಉಪಯೋಗಕ್ಕೆ ಬರ್ತಾಯಿದೆ. ಇನ್ನು ಕಡಬ ಬ್ಲಾಕಿಗೆ ಬಂದಾಗ ಉದನೆಯಲ್ಲಿ ಒಂದು 10 ಕೋಟಿಯ ಸೇತುವೆಗೆ ನಾನು ಸಹಕಾರ ಮಾಡಿ ಅನುದಾನ ಬಿಡುಗಡೆ ಆಗುವಲ್ಲಿ ನಾನು ಸಹಕಾರ ಮಾಡಿದ್ದೇನೆ. ಇನ್ನು ನನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಗುತ್ತಿಗಾರಿನಲ್ಲಿ ಬೆಂಡೋಡಿ ಅನ್ನುವಲ್ಲಿ 1 ಕೋಟಿಯ ಸೇತುವೆ. ಹೀಗೆ ಶಾಲೆಗಳಿಗಿರ್ಬೋದು, ಸೇತುವೆಗಳಿರ್ಬೋದು, ನನ್ನ ಕೈಲಾದಂತಹ ಅನುದಾನವನ್ನು ನನ್ನ ಇಲಾಖೆಗೆ ಸಂಬಂಧಪಟ್ಟದ್ದನ್ನು ನಾನು ಮಾಡಿಸಿಕೊಟ್ಟಿದ್ದೇನೆ. ಆ ಕೆಲಸಗಳು ಅಂದರೆ ಒಬ್ಬ ನಾಯಕರಿಗೆ ಇಚ್ಛಾಶಕ್ತಿ ಇದ್ದರೆ ಅವರು ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೇನೆ. ಅದು ಇವತ್ತು ಪುತ್ತೂರಿಗೆ ಕೂಡ ಪೂರಕವಾಗಿ ದಿವ್ಯಪ್ರಭಾ ಅವರಿಗೆ ಅಧಿಕಾರ ಬಂದರೆ, ದಿವ್ಯಕ್ಕ ಶಾಸಕಿ ಆದರೆ
ಒಂದು ಕೆಲಸಗಳಾಗ್ತವೆ ಅನ್ನೋ ಒಂದು ಭರವಸೆಯನ್ನು ನಾನು ಜನರಲ್ಲಿ ಮೂಡಿಸಿದೆ. ನಾನು ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೇನೆ, ನನಗೆ ಅವಕಾಶ ಆದರೆ ಶಾಸಕಿಯಾಗಿ ನಾನು ಆರಿಸಿ ಬಂದರೆ, ಜನರು ನನ್ನನ್ನು ಶಾಸಕಿಯನ್ನಾಗಿ ಮಾಡಿದರೆ ಪುತ್ತೂರಿನ ಚಿತ್ರಣವನ್ನೇ ಬದಲಾವಣೆಯನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಯಾಕೆ ಅಂತಂದರೆ, ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ನೋಡಿದಾಗ ಮೂಲಭೂತ ಸೌಕರ್ಯಗಳು ಇಲ್ಲ, ರಸ್ತೆಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಸಾರ್ವಜನಿಕವಾಗಿ ನೋಡಿದ್ರೆ, ಮತ್ತು ಸೇತುವೆಗಳೇ ಅದೇ ಏನು ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ಸೇತುವೆಗಳು ಮೇಯ್ನ್ ಇರುವಂಥದ್ದು ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಇಲ್ಲ. ಅವುಗಳ ಮೂಲಭೂತ ಸೌಕರ್ಯವನ್ನು ಮೊದಲಿಗೆ ಮಾಡ್ತಾ, ಇವತ್ತು ರಸ್ತೆಗಳನ್ನು ನೀವು ನೋಡಿದಿರಿ ಪುತ್ತೂರಲ್ಲಿ ಹೇಗಿದೆ ಅಂತ ಹೇಳಿ. ಆ ರಸ್ತೆಗಳನ್ನು ಮಾಡುವಂಥದ್ದು, ಸೇತುವೆಗಳನ್ನ ಮಾಡುವಂಥದ್ದು, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಪುತ್ತೂರಿನಲ್ಲಿ ಉದ್ಯೋಗ ಕಲ್ಪಿಸಿಕೊಡುವಂತಹ ಕೆಲವು ಅವಕಾಶಗಳಿದ್ದಾವೆ. ಇವತ್ತು ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಆದರೆ ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗ ಸಿಕ್ಕತ್ತೆ. ಅದರ ಜೊತೆಗೆ ನನಗೆ ಬಹಳ ಒಂದು ಆಸೆ ಇರುವಂಥದ್ದು ಸ್ಪೋರ್ಟ್ಸ್ ಅಕಾಡೆಮಿ ಆಗಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು, ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಅನೇಕ ಕ್ರೀಡೆಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ತಂದುಕೊಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಒಂದು ತರಬೇತಿಯನ್ನು ಚೆನ್ನಾಗಿ ನೀಡಿ, ಜೊತೆಗೆ ಅವರಿಗೆ ಬೇಕಾದಂತಹ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಏನಿರುತ್ತೆ ಆ ಅಕಾಡೆಮಿ ಹತ್ರ ಕೊಟ್ಟು ಅವರನ್ನು ಇನ್ನೂ ಒಂದು ಕ್ರೀಡೆಯಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು. ಜೊತೆಗೆ ಆ ಮಕ್ಕಳು ಸ್ಪೋರ್ಟ್ಸಲ್ಲಿ ಮುಂದೆ ಹೋದರೆ ಅವರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಉದ್ಯೋಗ ಸಿಕ್ಕುವಂಥದ್ದು, ಬೇರೆ ಬೇರೆ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಉದ್ಯೋಗ ಸಿಕ್ಕತ್ತೆ. ಆಗ ನಮ್ಮ ಯುವಕ ಯುವತಿಯರಿಗೆ, ನಮ್ಮ ಪುತ್ತೂರು ತಾಲೂಕಿನ ಮಕ್ಕಳಿಗೆ ಒಂದು ಉದ್ಯೋಗದ ಅವಕಾಶ. ಜೊತೆಗೆ ಕ್ರಿಕೆಟ್ ಸ್ಟೇಡಿಯಂ ಆಗುವಂಥದ್ದು, ಹಾಸ್ಪಿಟಲ್ ಆಗಬೇಕಾಗಿದೆ. ಇವತ್ತು ಒಳ್ಳೆಯ ಹಾಸ್ಪಿಟಲ್ ವಿಟ್ಲದಲ್ಲೂ ಇಲ್ಲ, ಪುತ್ತೂರಿನಲ್ಲೂ ಇಲ್ಲ, ನಮಗೆಲ್ಲ ಗೊತ್ತಿರೋವಂಥ ವಿಚಾರ. ಇನ್ನೊಂದು ITI ಕಾಲೇಜ್ ಆಗಬೇಕು ಪುತ್ತೂರಿನಲ್ಲಿ ಅನ್ನೋದು ನನ್ನ ಕನಸು. ಯಾಕೆಂದರೆ ಪ್ರೈವೇಟ್ ಕಾಲೇಜ್ BCಯಲ್ಲಿ ಇದೆ, ಆದರೆ ಬಡವರ ಮಕ್ಕಳು ಇವತ್ತು ಆ ಫೀಸನ್ನು ಕಟ್ಟಿ ITIಗೆ ಸೇರುವಂಥ ಅವಕಾಶಗಳು ಭಾಳಷ್ಟು ಕಡಿಮೆ ಇದೆ. ಆದ ಕಾರಣ ಗೌರ್ಮೆಂಟ್ ITI ಕಾಲೇಜ್ ಆಗಬೇಕು. ಒಂದು ಮಹಿಳಾ ಕಾಲೇಜ್ ಇದೆ, ನಮಗೆಲ್ಲ ಗೊತ್ತೇ ಇದೆ. ಆ ಕಟ್ಟಡ ಶಿಥಿಲಗೊಂಡಿದೆ. ಇವತ್ತು ಆ ಮಕ್ಕಳು ಕಾಲೇಜಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಮೇಲಿನ ಯಾವಾಗ ರೂಫ್ ಬೀಳುತ್ತೋ ಅನ್ನೋ ಪರಿಸ್ಥಿತಿ ನಾನು ಹೋಗಿ ನೋಡಿದ್ದೀನಿ. ಅಲ್ಲಿ ಸರಿಯಾದ ಶೌಚಾಲಯಗಳ ಒಂದು ಶುಚಿತ್ವ ಬೇಕು ಮಕ್ಕಳಿಗೆ, ಅದಿಲ್ಲ. ಹೆಣ್ಮಕ್ಳಿದ್ದಾರೆ, ಕಾಲೇಜದು ಒಂದು ಒಳ್ಳೆಯ ಕಾಲೇಜ್ ಆಗಬೇಕು. ಹೀಗೆ ಅನೇಕ ಕನಸುಗಳು ನನಗೆ ಈ ಪುತ್ತೂರಿನಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನೋದಿದೆ. ಜೊತೆಗೆ ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸುವಂತಹ ಕೆಲವು ನಮ್ಮ ಪುತ್ತೂರಿಗೆ ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು, ಅವಕಾಶಗಳಿದ್ದಾವೆ. ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಅದನ್ನೆಲ್ಲ ಮಾಡುವಂಥ ಒಂದು ಕನಸು ನನಗಿದೆ. ಆ್ಯಕ್ಚುಲಿ ಆ ದಿವಸ ನಾನು ಇರಲಿಲ್ಲ, ನಾನು ಬೆಂಗಳೂರಲ್ಲಿದ್ದೆ. ಕೇಳ್ಪಟ್ಟೆ, ನಿರೀಕ್ಷೆಗೆ ಮಾಡಿದಷ್ಟು ಜನರು ಇರಲಿಲ್ಲ. ಇವತ್ತು ಅಮಿತ್ ಶಾ ಅವರಾಗಲಿ ಮೋದಿಯವರಾಗಲಿ, ಈಗ ಅಮಿತ್ ಶಾ ಅವರು ಬಂದಿದ್ದಾರೆ, ಸಂತೋಷದ ವಿಚಾರ. ಆದರೆ ಅಮಿತ್ ಶಾ ಅವರು ಬಂದದ್ದು ಕ್ಯಾಂಪ್ಗೂ ಒಂದು ಕಾರ್ಯಕ್ರಮ ತುಂಬ ನಾನು ನಿರೀಕ್ಷೆ ಇಟ್ಟಿದ್ದೆ. ನಾನು ಒಬ್ಬಳು ಕೃಷಿಕಳು, ನಮಗೂ ಅಡಿಕೆ ರಬ್ಬರ್ ಇದೆ. ನಾನು ತುಂಬ ನಿರೀಕ್ಷೆ ಇಟ್ಟಿದ್ದೆ ಅಮಿತ್ ಶಾ ಅವರು ಬಂದು ಏನೋ ಕೃಷಿಕರಿಗೆ, ಅಡಿಕೆ ಬೆಳೆಗಾರರಿಗೆ ಒಂದು ಯಾವುದಾದ್ರೂ ಪ್ಯಾಕೇಜನ್ನು, ಏನಾದರೂ ಯೋಜನೆಗಳನ್ನ ಏನಾದರೂ ಘೋಷಣೆ ನೀಡ್ತಾರೆ ಅಂತ. ಖಂಡಿತ ನಿರಾಸೆ ಆಗಿದೆ. ಪುತ್ತೂರಿನ ಜನತೆಗಂತೂ ಬಹಳಷ್ಟು ನಿರಾಸೆ ಆಗಿದೆ. ಅವ್ರು ಯಾವುದೇ ಅಂತಹ ಒಂದು ಕೃಷಿಕರಿಗೆ, ಅಡಿಕೆ ಬೆಳೆಗಾರರಿಗೆ ಪೂರಕವಾದಂಥದ್ದು ಯಾವುದನ್ನು ಅವ್ರು ಕೊಡಲಿಲ್ಲ. ಸೊ ಅವ್ರು ನಿರೀಕ್ಷೆ ಮಾಡಿದಷ್ಟು ಜನರು ಇರಲಿಲ್ಲ. ಯಾಕೆಂದರೆ ಅವರ ಬಗ್ಗೆ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಚುನಾವಣೆ ಹತ್ತಿರ ಬಂದಾಗ ಮೋದಿಯವರು ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಶೋಭಕ್ಕ ಬರ್ತಾರೆ, ಎಲ್ಲರೂ ಬರ್ತಾರೆ. ಒಂದು ಮೋರಿ ಉದ್ಘಾಟನೆಗೂ ಬರ್ತಾರೆ. ಇದಕ್ಕೆ ಮೊದಲು ಯಾರೆಲ್ಲ ಎಷ್ಟೆಷ್ಟು ಸಲ ಬಂದು ಏನೆಲ್ಲ ಅಭಿವೃದ್ಧಿ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅವಲೋಕನ ಮಾಡಬೇಕಾಗಿದೆ. BJPಯ ಪಕ್ಷದ ಮೇಲೆ BJPಯ ಕಾರ್ಯಕರ್ತರು ಬಹಳಷ್ಟು ನಂಬಿಕೆ, ನಿರೀಕ್ಷೆಯನ್ನು, ಭರವಸೆಯನ್ನು ಇಟ್ಟು ಅಧಿಕಾರಕ್ಕೆ ತಂದಿದ್ರು. ಇವತ್ತು ಅದ್ಯಾವುದನ್ನು ಅವರು ಉಳಿಸ್ಕೊಂಡಿಲ್ಲ. ಇವತ್ತು ಬೇರೆ ಜನಸಾಮಾನ್ಯರ ಕೆಲಸಗಳಿರಲಿ,
ಇವತ್ತು ಆ ಕಾರ್ಯಕರ್ತರಿಗೇ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೇಜಾರಿರ್ಬೋದು, ಎಲ್ಲೋ ಒಂದು ಕಡೆ. ಉದಾಹರಣೆಗೆ ನಾನು ಮೊನ್ನೆ ಒಂದು ಸ್ಪೀಚ್ ಕಟೀಲ್ ಅವ್ರದ್ದು ಕೇಳಿದೆ. ನೀವು ಮೋರಿ ಆಗಲಿಲ್ಲ, ಸೇತುವೆ ಆಗಲಿಲ್ಲ, ರಸ್ತೆ ಆಗಲಿಲ್ಲ ಅಂತ ಹೇಳಿ ಯಾರು ಮಾತಾಡಬೇಡಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಅವ್ರು ಹೇಳ್ತಾರೆ, ಒಂದು ಪಕ್ಷದ ಅಧ್ಯಕ್ಷರು. ಹಾಗಾದರೆ ಜನರು ಏನು ನಿರೀಕ್ಷೆ ಇಟ್ಕೊಂಡು ಯಾರನ್ನಾದರೂ ಆಯ್ಕೆ ಮಾಡ್ತಾರೆ, ಯಾರಿಗಾದರೂ ಅಧಿಕಾರವನ್ನು ಕೊಡಿಸ್ತಾರೆ? ಆ ಮಾತು ಅವ್ರು ಹೇಳಬಾರ್ದಿತ್ತು. ಅಭಿವೃದ್ಧಿಯ ಮಂತ್ರದಲ್ಲಿ ಬಂದದ್ದು, ಭ್ರಷ್ಟಾಚಾರ ನಿರ್ಮೂಲನೆಯ ಮಂತ್ರದಲ್ಲಿ ಬಂದದ್ದು. ಇವತ್ತು ಪುತ್ತೂರಿನಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ಯಾವುದೇ ಒಬ್ಬ ಜನಸಾಮಾನ್ಯರ ಕೆಲಸ ಹಣ ಕೊಡದೆ ಕೆಲಸಗಳು ಆಗ್ತಾ ಇಲ್ಲ, ಆ ಒಂದು ಅಪವಾದ ಇದೆ. ಜೊತೆಗೆ ಕಟೀಲ್ ಅವ್ರು ಇನ್ನೊಂದು ಹೇಳ್ತಾರೆ, ನೀವು ನಳಿನ್ ಕುಮಾರ್ ಕಟೀಲ್ ನೋಡಿ ನಗಾಡಲಿಲ್ಲ, ಕೈ ಎತ್ತಲಿಲ್ಲ, ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂತ ಯಾರೂ ಬೇಜಾರು ಮಾಡಬೇಡಿ, ನಾನು ನಕ್ಕಿದ್ರೆ ನಾನು ಮಾತಾಡಿದ್ರೆ ಚಿನ್ನ ಸುರಿಯಲ್ಲ ಅಂತ. ಕಾರ್ಯಕರ್ತರಿಗೆ ಈ ಮಾತುಗಳೆಲ್ಲ ಬೇಜಾರಾಗಿದೆ, ನೋವಿದೆ ಅವ್ರ ಮನಸ್ಸಲ್ಲಿ. ಒಬ್ಬ ನಾಯಕರು ಒಂದು ಸಾಮಾನ್ಯ ಕಾರ್ಯಕರ್ತನ ಪ್ರೀತಿಯಿಂದ ನಗಾಡಿಸಿದ್ರೆ, ಮಾತಾಡಿಸಿದ್ರೆ, ಕೈ ಎತ್ತಿ ನಮಸ್ಕಾರ ಮಾಡಿದರೆ ಅವ್ರಿಗೆ ಅಷ್ಟೇ ಸಾಕು, ಬಂಗಾರ ಸುರಿಬೇಕಾಗಿಲ್ಲ. ಅವ್ರು ಆ ರೀತಿಯಾದಂಥ ಮಾತುಗಳು ಎಲ್ಲೋ ಕಾರ್ಯಕರ್ತರ ಮನಸ್ಸಿಗೆ ನೋವು ಆಗಿದೆ. ಅದರಿಂದ ಆ ಪಕ್ಷದ ಮೇಲೆ ಬೇಜಾರಾಗಿದ್ದು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ ದೊಡ್ಡ ವಿಚಾರ ಏನಿಲ್ಲ. ಅಥವಾ ಕಾಂಗ್ರೆಸ್ ಪಕ್ಷದತ್ತ ಮುಖ ಮಾಡಿ ಕಾಂಗ್ರೆಸ್ ಪಕ್ಷದ ಒಲವು ಬೆಳೆಸ್ಕೊಂಡ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಇವತ್ತು ಆ ಸ್ಥಿತಿ BJP ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ಬಂದಿದೆ. ನಾನು ಪ್ರಬಲ ಆಕಾಂಕ್ಷಿ. ಆದರೆ ಈಗ ಯಾರು ನಮ್ಮಲ್ಲಿ ಪಕ್ಷದಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ, ನನ್ನನ್ನು ಸೇರಿ, ಎಲ್ರಿಗೂ ಯೋಗ್ಯತೆ ಇದೆ, ಅಭ್ಯರ್ಥಿ ಆಗೋ ಯೋಗ್ಯತೆ ಎಲ್ರಿಗೂ ಇದೆ. ಆದರೆ ಆ ಯೋಗ ಆ ಮಹಾಲಿಂಗೇಶ್ವರ ದೇವರು ಯಾರಿಗೆ ಕೊಟ್ಟಿದ್ದಾನೆ ಗೊತ್ತಿಲ್ಲ. ಸೊ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಒಕ್ಕಲಿಗ ಸಮುದಾಯದ ಹೆಣ್ಮಗಳಾಗಿ ಒಂದು ಮಹಿಳಾ ಕೋಟಾದಲ್ಲಿ ಒಂದು ಮಹಿಳೆಯರಿಗೆ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಡಿ, ಒಂದು ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. ನನಗೆ ಭರವಸೆ ಇದೆ ನಮ್ಮ ಹೈಕಮಾಂಡ್ ನಾಯಕರ ಮೇಲೆ. ಎಲ್ಲೋ ಒಂದು ಸಾಮಾಜಿಕ ನ್ಯಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ನಮಗೆ ಕೊಡುತ್ತೆ ಅನ್ನೋ ಭರವಸೆ ಇದೆ. ಅಭಿವೃದ್ಧಿ ನಾವು ಏನು 5 ವರ್ಷದಲ್ಲಿ ಮಾಡ್ಬೋದಿತ್ತೋ ಆ ಅಭಿವೃದ್ಧಿ ಆಗಿಲ್ಲ. ಇದು ನಾನು ಒಂದು ಬೇರೆ ಪಕ್ಷದ, ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಮಾತಾಡ್ತಾ ಇರೋದಲ್ಲ. ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾವುದೇ ಕೆಲಸಗಳು, ಅಭಿವೃದ್ಧಿಯ ಕೆಲಸಗಳು ಆಗಿಲ್ಲ. ಏನು 5 ವರ್ಷ ಅವಕಾಶ ಇರುತ್ತೆ, ಅವರದೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಅವರದೇ. ಭಾಳಷ್ಟು ಅಭಿವೃದ್ಧಿಯನ್ನು ಮಾಡ್ಬೋದಿತ್ತು, ಜನರ ಕೆಲಸಗಳನ್ನ ಮಾಡ್ಬೋದಿತ್ತು. ಇವತ್ತು ಯಾವುದೂ ಆಗಿಲ್ಲ, ಅಭಿವೃದ್ಧಿ ಶೂನ್ಯ. ಮತದಾರರಿಗೆ ನಾನು ಒಂದು ಪ್ರಾಮಾಣಿಕವಾಗಿ ಅವರಲ್ಲಿ ಕೇಳ್ಕೊಳ್ತೇನೆ, ಇವತ್ತು ಏನು ನಾನು ಭರವಸೆಗಳನ್ನು ಕೊಡ್ತಾ ಇದ್ದೇನೆ, ಅವುಗಳನ್ನೆಲ್ಲವನ್ನು ನಾನು ಸಂಪೂರ್ಣ, ನನಗೆ 5 ವರ್ಷ ಅವಕಾಶ ಆದರೆ, ಅಧಿಕಾರ ಸಿಕ್ಕಿದರೆ ಆ 5 ವರ್ಷದಲ್ಲಿ ನಾನು ಇವತ್ತು ಏನು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಜನರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ, ನುಡಿದಂತೆ ನಾನು ನಡ್ಕೊಳ್ತೇನೆ ಎನ್ನುವ ಒಂದು ಮಾತನ್ನು ಕೊಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಅವಕಾಶ ಆದರೆ ನಮಗೆ ಒಂದು ಅಧಿಕಾರವನ್ನು ಕೊಡಿಸುವಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ.